ಕಂಡೇರು ಬೋಳಿಯಾರ್ ಬೊಕ್ಕ ಮುನ್ನೂರು ಆಪರೇಷನ್ ಕಮಲ ನಡಪಾಯರು ಯತ್ನಿಸಾವನ ಮೂಲಕ ಕೀಳು ಮಟ್ಟದ ರಾಜಕೀಯ ಮಂತದೇರು ಪಂಡದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ ಆರೋಪಿಸಿದರು. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಈ ಒಂದು ಸಂದರ್ಭದಲ್ಲಿ ಈ ನಾವು ಗೆದ್ದಂಥ ಸದಸ್ಯರನ್ನು BJP ನಿನ್ನೆ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಆಪರೇಷನ್ ಕಮಲ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು MP ಕ್ಷೇತ್ರದವರಿಗೆ ರಾಜ್ಯಸಭೆ ಇರ್ಬೋದು, ಕೇಂದ್ರ ಸರ್ಕಾರ ಇದು ಯಾವುದು ಈ ಪಂಚಾಯತಿನ ಸಹ ಈ ಆಪರೇಷನ್ ಕಮಲ ಒಂದು ದೊಡ್ಡ ರೀತಿಯ ಷಡ್ಯಂತ್ರವನ್ನು BJPಯವರು ಮಾಡಿದ್ದಾರೆ. ನಿನ್ನೆ ಒಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೋಳಿಯಾರ್ನಲ್ಲಿ ಕಳೆದ ಸಲ BJP ಒಂದು ಅಧಿಕಾರದಲ್ಲಿತ್ತು. ಅಲ್ಲಿ ಕಳೆದ ಸಲ ನಾವು 3ರಲ್ಲಿ ಅವರು 12ರಲ್ಲಿ ವಿಷಯದಲ್ಲಿ ಅವರು ಜಯಗಳಿಸಿದರು ಆ ಒಂದು ಬೋಳಿಯಾರ್ ಪಂಚಾಯತಿನಲ್ಲಿ. ಈ ಸಲ ನಾವು 8ರಲ್ಲಿ ಹಾಗೆ BJP 6ರಲ್ಲಿ ಹಾಗೆ ಒಂದು SDP ಕಳಿಸಿಕೊಂಡಿದೆ. ಅವರು ಮತ್ತೊಂದು ಹೇಳ್ತಾರೆ, ಅವರು ಇವರ ಹತ್ರ ಫೋನ್ ಮಾಡಿ ಬೋಳಿಯಾರ್ ಸಂತೋಷರವರಿಗೆ ಒಂದು ಹುದ್ದೆ ಸಿಕ್ಕಿದೆ, ಇದು ಅವರ ಬೋಳಿಯಾರ್ ಮರ್ಯಾದೆ ಪ್ರಶ್ನೆ, ಅದಕ್ಕೆ ಬೇಕಾಗಿ ಆದರೂ ನೀವು ನಮಗೆ ಸಹಕಾರವನ್ನು ಕೊಡಬೇಕಂತ. ಇಂಥ ಒಂದು ಈನ ರಾಜ್ಯಕ್ಕೆ ನಾವು ಮಾಡ್ತಾ ಇಲ್ಲ. ಇದನ್ನು ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಇದು ಪಂಚಾಯತಿನ ಸಹ ಹಾಗೆ ನಿಮಗೆ ಹಣದ ಆಮಿಷವನ್ನು ಸಹ ಒಡ್ಡಿದರು ಇವರು ಯಾರು. ಆದರೆ ನಮ್ಮ ಈ ಒಂದು UT ಖಾದರ್ ಅವರದ್ದು ಅಭಿವೃದ್ಧಿಯ ಕೆಲಸ ಅವರು ಹೇಳಿದರಂತೆ, ನಮ್ಮ ಒಂದು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಶಾಸಕರು ನಮಗೆ ತುಂಬ ಒಂದು ಕೆಲಸವನ್ನು ಮಾಡಿದ್ದಾರೆ ನಮಗೆ. ಇವರು BJP ಆಗಲ್ಲ, ಭಾವನಾತ್ಮಕವಾಗಿ ಅವರನ್ನು ಒಂದು ಅಂಥ ಒಂದು ಸಂದರ್ಭ ಇದು. ಮುಂದಿನ ದಿನಗಳಲ್ಲಿ ಇದು ಖಂಡಿತವಾಗಿಯೂ ಇದು ರಾಜ್ಯದಲ್ಲಿ ಆಗಲಿ ಕೇಂದ್ರದಲ್ಲಿ ಆಗಲಿ ಖಂಡಿತವಾಗಿ BJP ಸರ್ಕಾರ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರ ಖಂಡಿತ ಬರ್ತದೆ. ಉಸ್ತುವಾರಿ ಸಚಿವರು ಸೇರಿನಂಚ ದಿಂಜಾ ಮುಖಂಡರು ಸದಸ್ಯರಿಗೆ ಫೋನ್ ಮಲ್ತದು ಸಂತೋಷ್ ರೈಯರಿಗೆ ಪ್ರಮುಖ ಹುದ್ದೆ ತಿಕ್ಕದಿದ್ದದು ಆರಿನ ಮರ್ಯಾದೆ ಪ್ರಶ್ನೆ ಪಂಡದು ಪಂತೇರ್ ಪಂಡದು ಟೀಕಿ ಸಾಯಿನ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ತಲಪಾಡಿಡು ನಮ್ಮ ಕಾರ್ಯಕರ್ತೆಯರನ್ನ ಒಗ್ಗಟ್ಟದ ಕೊರತೆರ್ದು ಸೋತಿನವು ಬೇಜಾರಾತಡು ಕೊಣಾಜಿಡು BJP ಸದಸ್ಯರಡ ತಂಕ್ಲು ಒವ್ವೇ ಪಾತ್ರಕತೆ ನಡಪಾದಿಜಿ SDPI ಕೈತಲ್ಲ ಬೆಂಬಲ ಕೇಂದಿಜ BJPಡು ಬಜರಂಗ ದಳ ತಲಕನೆ SDPI ಇದ್ದದು ಅವು ತಂಕ್ಲಿನ ಸಿದ್ಧಾಂತಗ ವಿರುದ್ಧ ಆತಡು. ಫೆಬ್ರವರಿ 22 ತಾರೀಕಿಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಸಮಾವೇಶ ಕುಡ್ಲದ ಪುರಭವನ ನಡಪೆರ ಉಂಡು. ಮಾರ್ಚ್ 2 ತಾರೀಕಿಗೆ ಕೇಂದ್ರ ಸರ್ಕಾರದ ತೈಲ ಬೆಲೆ ಏರಿಕೆ ವಿರುದ್ಧ ಕುಡ್ಲಡು ಪ್ರತಿಭಟನೆ ನಡಪಾವಕೊಂಡು ತೆರಿಪಾಯರು. SDP ಮತ್ತು BJP ನಾವು ಅವರ ಸಹಾಯಸ್ತವನ್ನು ಕೇಳಿಕೆ ಹೋಗಲಿಲ್ಲ, ನಮಗೆ ಅಗತ್ಯವೇ ಇರಲಿಲ್ಲ. ಅದು ನಮ್ಮಲ್ಲಿ ಕಮ್ಮಿ ಇತ್ತು. ನಮ್ಮ ಹತ್ರ ಅವರು ಬಂದರೂ ನಮಗೆ ಮೆಜಾರಿಟಿ ಆಗೋದಿಲ್ಲ. ಅವರಿಗೆ ಬಂದರೂ ನಮಗೆ ಮೆಜಾರಿಟಿ ಆಗೋದಿಲ್ಲ. ನಮಗೆ ಅವರು 3 ಬಂದರೂ ನಾವು ಕೇಳಲಿಕ್ಕೆ ಹೋಗಲಿಲ್ಲ ಅವ್ರ ಹತ್ರ. ಅಲ್ಲ, ನಾವು ನಮ್ಮ ಸಿದ್ಧಾಂತ SDP ಮತ್ತು BJP ನಮ್ಮದು ದೂರ. ನಮಗೆ ಅವರನ್ನು ಹತ್ತಿರ ಮಾಡಿ ನಮಗೆ ನಾವು ಅಧಿಕಾರ ನಮಗೆ ಬೇಡ, ನಾವು ವಿರೋಧ ಪಕ್ಷವೇ ಕೂತ್ಕೊಂಡಿದ್ದೇವೆ. ಆ ಸಿದ್ಧಾಂತವನ್ನು ಮುಂದೆ ತಗೊಂಡು ಹೋಗ್ತೇವೆ. ಅದಕ್ಕೆ ಬೇಕಾದ ನಮಗೆ ಕೊಣಜೆಯಲ್ಲಿ ನಮ್ಮಲ್ಲಿ 11 BJPಗೆ 15 3 ನಮಗೆ ಅಗತ್ಯ ಇರಲಿಲ್ಲ. ನಮಗೆ ಮೆಜಾರಿಟಿ ಇಲ್ಲ. ನಮಗೆ ಸಹಾಯಸ್ಥ ಎಷ್ಟು ಕೇಳುವ ಸಂದರ್ಭ ಬರಲಿಲ್ಲ. ಫೆಬ್ರವರಿ 22 ನಮ್ಮ ಸಮಾವೇಶ ಅದು ಟೌನ್ ಹಾಲ್ನಲ್ಲಿ ಪುರಭವನದಲ್ಲಿ. ಅದರಲ್ಲಿ ನಮ್ಮ ಹೊಸ ಅಧ್ಯಕ್ಷರು ಅಲ್ಪಸಂಖ್ಯಾತರ ಹೊಸ ಅಧ್ಯಕ್ಷರು ವಿನೂತನ ಅಧ್ಯಕ್ಷರು ನಮಗೆ ಇದಾಗಿದ್ದಾರೆ, ಹೊಸ ಅಧ್ಯಕ್ಷರು. ಅದಕ್ಕೆ ಅವರು ಸಾಹುಲ್ ಹಮೀದ್ ಅವರ ಒಂದು ಪ್ರತಿಜ್ಞಾ ಅವರ ಇದು ಸಹ ಒಂದು ಪದಗ್ರಹಣ ಆ ಸಂದರ್ಭ ನಡೀತದೆ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಮಲಾರ್, ಬ್ಲಾಕ್ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಇಕ್ಬಾಲ್ ಸಾವಣಿಗೆ, ಮುಖಂಡರು ಮನ್ಸೂರ್ ಮಂಚಿಲಾ, ದೇವಕಿ ಉಳ್ಳಾಲ್, ಪುರುಷೋತ್ತಮ್ ಅಂಚನ್, ಸಿದ್ದಿಕ್, ಸಿರಾಜ್, ನುಸ್ರತ್ ಬಾನು ಹರೇಕಳ ಸುದ್ದಿಗೋಷ್ಠಿಗೆ ಇದ್ದಾರೆ.